ಸಣ್ಣ ಪ್ರತಿಭೆಯನ್ನು ಗುರುತಿಸಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ಕಲಾರತ್ನ ಅವಾರ್ಡ್ ಅವನಿಗೆ ಕೊಡ್ತಿದ್ದಾರೆ. ಈ ವಿಜಯ ವಿಖ್ಯಾತ ಅಂತ ಹೇಳ್ತಕ್ಕಂತಹ ಯೂಟ್ಯೂಬ್ ಚಾನೆಲ್ ನ ಜೊತೆಗೆ ನೀವೆಲ್ಲ ಇದ್ದೀರಿ. ಹಾಗಾಗಿ ಎಲ್ಲ ಕಲಾವಿದ ಸೊಮ್ಮೆಲ್ಲ ಬಂದ ಅಂಚನೆ ಸಚಿನ್ ಮನಿ ಕಾಪಿಕಾಡ ಆಯ್ಕಲ ಸೊಮ್ಮೆಲ್ಲ ಬಂದ ವಿಜಯ್ ಕವಿತಾ ಸೋಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ವಿಜಯ್ ವಿಖ್ಯಾತ ಅವರಿದ್ದಾರೆ. ಮಾತೆಲ್ಲ ತುಂಬಾ ನನ್ನ ಫ್ಯಾನ್, ಅದಕ್ಕೆ ನಿಮಗೆ ಓಕೆ. ಕಹಳೆಯಲ್ಲಿ ನೀವು ಕೂಡ ವರ್ಕ್ ಮಾಡ್ತಿದ್ರೆ, ನಾನು ಕೂಡ ಮಾಡ್ತಾ ಇದ್ದ ಟೈಮಲ್ಲಿ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾವೀಗ ಮಂಗಳೂರಿಗೆ ಹೊರಟಿದ್ದೇವೆ. ನಾನೀಗ ತಾಯಿ ಮನೆಗೆ ಬಂದಿದ್ದೇನೆ ನೋಡಿ. ಯಾಕಂತ ಹೇಳಿದ್ರೆ ನಾನು ಮತ್ತು ನನ್ನ ತಮ್ಮ ಮಂಗಳೂರಿಗೆ ಹೊರಟಿರೋದು. ಇವತ್ತು ಅವನ ಲೈಫಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಪ್ರತಿಭೆಯನ್ನು ಗುರುತಿಸಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ಕಲಾರತ್ನ ಅವಾರ್ಡ್ ಅವನಿಗೆ ಕೊಡ್ತಿದ್ದಾರೆ. ಅಂದ್ರೆ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ವ ಸಚಿನ್ ಮತ್ತು ಅವನ್ನೆಲ್ಲ. ಸೊ ಹಾಗಾಗಿ ಕಲಾರತ್ನ ಅವಾರ್ಡ್ ಸಿಗ್ತಾ ಇದೆ. ನನಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು. ಸೊ ನೀವು ವಿಡಿಯೋ ನೋಡಿರ್ಬೋದು. ಸೊ ಇವತ್ತು ಅವನಿಗೆ ಸಿಗ್ತಾ ಇದೆ. ನಮಗೂ ಖುಷಿ, ಅವನಿಗೆ ಅದಕ್ಕಿಂತ ದುಪ್ಪಟ್ಟು ಖುಷಿ. ಸೊ ಬನ್ನಿ, ಇವತ್ತು ಹೇಗಿರುತ್ತೆ ಏನು ಎತ್ತ ಎಲ್ಲವನ್ನು ಕೂಡ ವಿಡಿಯೋ ಮಾಡ್ತೇನೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ನಾವು ಹೋಗ್ತಿರೋದು 2 ವೀಲರಲ್ಲಿ. ಯಾಕಂತ ಹೇಳಿದ್ರೆ ಇವನು ಬಸ್ಸಲ್ಲಿ ಬರುದಿಲ್ಲ, ಹಾಗೆ ನಾವು ಹೊರಟ್ವಿ. ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು. ನಂಗೆ ಇಲ್ಲಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಆಕ್ಸಿಸ್ ಬ್ಯಾಂಕ್ನ ವತಿಯಿಂದ ಮಾಡುವಂಥದ್ದು ಇದು. ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಪ್ರತಿಭೆಗಳನ್ನು ಕೂಡ ಗುರುತಿಸಿ ಅಲ್ಲಿ ಬಂದು ರೆಕಗ್ನೈಸ್ ಮಾಡ್ತಾರಲ್ವಾ, ಅವ್ರಿಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ನೆಕ್ಸ್ಟ್ ದೊಡ್ಡ ಮಟ್ಟಿನ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಹುಮ್ಮಸ್ಸು ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ಜನರಿಗೆ ರೆಕಗ್ನೈಸ್ ಮಾಡಿದ್ರು. 26 ಜನರಲ್ಲಿ ನನ್ನ ತಮ್ಮ ಕೂಡ ಒಬ್ಬ ಆಗಿದ್ದ. ಅಂಡ್ ನೆಕ್ಸ್ಟ್ ಅಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟರು. 3 ನಿಮಿಷಗಳ ಕಾಲ ಮಾತನಾಡುವ ಅವಕಾಶ ಕೊಟ್ಟರು. ನನ್ನ ತಮ್ಮ ಸ್ವಲ್ಪ ಸ್ಟೇಜ್ ನರ್ವಸ್ನೆಸ್ ಜಾಸ್ತಿ, ಅವ್ನು ಸ್ವಲ್ಪ ಕಡಿಮೆನೆ ಮಾತಾಡಿದ. ಸೊ ಅವ್ನು ಏನ್ ಮಾತಾಡಿದ, ಸೊ ಯಾರೆಲ್ಲ ಏನ್ ಮಾತಾಡಿದ್ರು, ಏನೆಲ್ಲ ಅಚೀವ್ಮೆಂಟ್ ಇತ್ತು, ಯಾರಿಗೆಲ್ಲ ಸನ್ಮಾನ ಆಯ್ತು, ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬನ್ನಿ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಕರೆಸಿ ಇದು ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮೊದಲಿಗೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದರ ಸಂಪೂರ್ಣವಾಗಿ ಮೊನ್ನೆ ಪುತ್ತೂರಿಗೆ ಒಂದು ಬರ್ತದೆ ಒಂದು ಟ್ರೀಟ್ ಮಾಡ್ತಾರೆ ನಮ್ಮಲ್ಲಿ ಹತ್ರ ಬರ್ತಿದೆ. ಸೊ ಥ್ಯಾಂಕ್ ಯು. ನಮ್ಮ ಜನರದ ಬಗ್ಗೆ ಪಾತ್ರನ ಹಿಡಿದು ಜಾಸ್ತಿ ನಮ್ಮ ಒಂದು ವಿಚಾರವನ್ನ ತಿಳಿದು ನೀವು ಪ್ರತಿನಿತ್ಯ ಕೂಡ ಕೆಲಸ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀರಿ. ಸೊ ಆ ಸಂದರ್ಭದಲ್ಲಿ ನಾವೇನೋ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಟೈಮ್ ಅನ್ನ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮಗೋಸ್ಕರ ನಿಮ್ಮ ಟೈಮ್ ಅನ್ನ ಕೊಟ್ಟು ಒಂದೇನೋ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀರಿ ಅಂತ ಹೇಳುವಾಗ ನಾವು ನಂಬತಕ್ಕಂತಹ ದೈವಿಕ ಶಕ್ತಿಗಳು, ಈ ಸ್ಥಳ ಸಾನ್ನಿಧ್ಯದ ದೈವಿಕ ಶಕ್ತಿಗಳು ಈ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆ ದೈವಿಕ ಶಕ್ತಿಗಳು ಆಯುಷ ಆರೋಗ್ಯ ಭಾಗ್ಯವನ್ನ ಅವರಿಗೆ ಅವರ ಮನೆಯವರಿಗೆ ಕೊಡಬೇಕು ಅಂತ ನಾನು ಮೊದಲಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಬೆಳೀತಾ ಇದ್ದಾರೆ, ಯಾರು ಕೂಡ ಬೆಳೆದಿರುವುದಿಲ್ಲ ಯಾವುದೇ ಕ್ಷೇತ್ರದಲ್ಲಿ. ಯಾರಾದ್ರೂ ಒಬ್ರು ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಅವರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಸಮಾಜ ತೀರಾ ಕಡಿಮೆ. ಏನೋ ಒಂದು ಹೆಜ್ಜೆ 2 ಹೆಜ್ಜೆ ಮುಂದಕ್ಕೆ ಇಡ್ತಾರೆ ಅಂತ ಹೇಳುವಾಗ ಕಾಲನ್ನ ಎಳಿತಕ್ಕಂಥ ಸಮಾಜಗಳ ಮಧ್ಯೆ ಇವತ್ತು ಬೆಳೆಯುವಂತಹ ಒಂದಷ್ಟು ವ್ಯಕ್ತಿಗಳನ್ನ ಅಥವಾ ಸಮಾಜದಲ್ಲಿ ಅವರದೇ ಆಗಿರುವಂತಹ ಸ್ಥಾನವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನ ಕರೆದು ಬಹಳ ಪ್ರೀತಿಯಿಂದ ನಾವು ಕೆಳಗೆ ಕಾರ್ ನಿಲ್ಲಿಸಿದಾಗ ಅಲ್ಲಿಂದಲೇ ಗೌರವಯುತವಾಗಿ ಕರೆದುಕೊಂಡು ಬಂದು ಇವತ್ತು ಅವರ ಪರ್ಸನಲ್ ಸಮಯವನ್ನ ಬಿಟ್ಟು ನಮಗೋಸ್ಕರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಂತಹ ಒಂದು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಗೆ ನಾವು ಎಷ್ಟು ಧನ್ಯವಾದವನ್ನ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಕಡಿಮೆನೆ. ಜೊತೆಗೆ ನಾವು ಬಂದಾಗ ಇಷ್ಟು ಚೆನ್ನಾಗಿರುವಂತಹ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಎಲ್ಲರನ್ನ ಕೂಡ ಇವತ್ತು ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಆಗಿರುವಂತ ವಿಚಾರ ಖಂಡಿತವಾಗ್ಲೂ ಅಲ್ಲ. ಸೊ ಅವರಿಗೂ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ. ನನ್ನ ಜರ್ನಿಯ ವಿಚಾರ ಹೇಳೋದಿದ್ರೆ ವೆರಿ ಸಿಂಪಲ್, ಏನಿಲ್ಲ. ಎಲ್ಲ ಸಾಧಕರನ್ನು ನಾನು ನೋಡ್ತಾ ಇದ್ದೆ. ನಿಮ್ಮೆಲ್ಲ ಸಾಧನೆಗಳ ಮುಂದೆ ನಂದು ಏನೂ ಇಲ್ಲ. ನೋಡಿದ್ರೆ ಎಲ್ರಿಗಿಂತಲೂ ಕಡಿಮೆ ಆಗಿರ್ತಕ್ಕಂತಹ ವಿಚಾರದಲ್ಲಿ, ಸಾಧನೆ ಅಂತ ಏನಿಲ್ಲ, ವಿಚಾರದಲ್ಲಿ ಇರತಕ್ಕಂತಹ ವ್ಯಕ್ತಿ ನಾನು ವಿಖ್ಯಾತ್. ಹಾಗಿರುವಾಗ ನಂದು ಯೂಟ್ಯೂಬ್ ಜರ್ನಿ 2 ವರ್ಷಗಳ ಹಿಂದೆ ಪ್ರಾರಂಭವನ್ನ ಮಾಡಿರ್ತಕ್ಕಂತಹದ್ದು. ಯಾಕೆ ನಾನು ಯೂಟ್ಯೂಬ್ ನ ಬಗ್ಗೆ ಇಷ್ಟೊಂದು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲೂ ಕೂಡ ಯೂಟ್ಯೂಬ್ ಹೇಳುವಂತ ಆಪ್ಷನ್ ಇದ್ದೇ ಇರ್ತದೆ. ಸೊ ಹಾಗಿರುವಾಗ ಯಾರು ಬೇಕಿದ್ರು ಅದನ್ನ ಮಾಡಬಹುದು, ಯಾರು ಬೇಕಿದ್ರು ಅದರಿಂದ ಅರ್ನ್ ಮಾಡಬಹುದು. ಆದ್ರೆ ನಾನು ಇರುವಂತಹ ಸ್ಥಳದಲ್ಲಿ, ನನ್ನ ಮನೆ ಇರ್ತಕ್ಕಂತಹ ಜಾಗದಲ್ಲಿ 1 ಪಾಯಿಂಟ್ ನೆಟ್ವರ್ಕ್ ಕೂಡ ಇಲ್ಲ. ಒಂದು ನೆಟ್ವರ್ಕ್ ಇಲ್ಲದ ಜಾಗದಿಂದ ಬಂದು
ಸೊ ಯೂಟ್ಯೂಬ್ ಅಲ್ಲಿ ಜಸ್ಟ್ 2 ವರ್ಷಗಳಲ್ಲಿ ಇವತ್ತು 1,35,000 ಸಬ್ಸ್ಕ್ರೈಬರ್ಸ್ ನಮ್ದು ಆಗಿದೆ. ಹಾಗಿರುವಾಗ ನಾವು ಕೊಡ್ತಕ್ಕಂಥ ಕಂಟೆಂಟ್ ಗಳಿಗಿಂತ ನಾವು ಕೊಡುವಂತ ವಿಷಯಗಳಿಗೆ ಜನರು ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದಲ್ಲ ಒಂದು ವಿಚಾರ ಸಣ್ಣ ವಿಡಿಯೋ ನೋಡಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಮಾಡದೇನೆ ಇರ್ಬೋದು. ನೀವೆಲ್ಲ ಕೊಟ್ಟಿರುವ ಪ್ರೀತಿ, ನೀವೆಲ್ಲ ಕೊಟ್ಟಿರುವಂತಹ ಆಶೀರ್ವಾದ ಅಷ್ಟೇ, ಅಂದ್ರೆ ಮತ್ತೊಬ್ರು ಕೊಟ್ಟಿರುವಂತ ಭಿಕ್ಷೆಯಿಂದ ನಾವು ಬದುಕ್ತಾ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮಿಂದಾಗಿ ಒಂದಷ್ಟರ ಮಟ್ಟಿಗೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಯಿತು ಅಂತ. ನಾನು ಯೂಟ್ಯೂಬ್ ಅನ್ನ ನನ್ನ ಪರ್ಸನಲ್ ಗಾಗಿ ಯೂಸ್ ಮಾಡಿಕೊಂಡು ಇರೋದ್ರಿಂದ ಹೆಚ್ಚಾಗಿ 2 ನಿಮಿಷ ಮಾತಾಡುವೆ, ಓಕೆ, ಮಾಡ್ಕೊಂಡಿರೋದ್ರಿಂದ ಹೆಚ್ಚಾಗಿ ನಾನು ನನ್ನ ಯೂಟ್ಯೂಬ್ ನಲ್ಲಿ ನಾನು ಕೂಡ ಬಹಳಷ್ಟು ಕಷ್ಟದ ದಿನಗಳನ್ನ ನೋಡಿ ಬಂದಿರತಕ್ಕಂಥವನು. ಹಾಗಾಗಿ ಈ ಬೇರೆ ಬೇರೆ ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿದಾಗ ತುಂಬಾನೇ ನೋವಾಗತಕ್ಕಂತಹದ್ದು ಸರ್ವೇ ಸಾಮಾನ್ಯ, ನನಗೆ ಆಗ್ತಾನೆ ಇರ್ತದೆ. ಅಂದ್ರೆ ಕಷ್ಟ ಅಂತ ಹೇಳಿ ಬಂದಾಗ ಆಲ್ಮೋಸ್ಟ್ ಆಗಿ ಇವತ್ತು ಸೌತ್ ಕೆನರಾದಲ್ಲಿ ಎಷ್ಟು ಜನರಿಗೆ ಕರೆಯನ್ನ ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ಕೋಟ್ಯಾಧಿಪತಿಗಳಿಗೆ ಆ ಬಡತನದ ಕುಟುಂಬ ಕರೆಯನ್ನ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನಗಂತೂ ಒಂದು ಕಾಲ್ ಬಂದೇ ಬರ್ತದೆ ಆ ಮನೆಯಿಂದ, ನಾವು ಈ ರೀತಿಯ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೇವೆ ಅಂತ. ಹಾಗಾಗಿ ನನ್ನ 2 ವರ್ಷದ ಈ ಯೂಟ್ಯೂಬ್ ನ ಜರ್ನಿಯ ಜೊತೆಗೆ ನಾನು ಏನಿಲ್ಲ, ನಾನು ಒಂದು ವಿಡಿಯೋವನ್ನ ಮಾಡಿ ಜನಗಳ ಮುಂದೆ ಕೇಳಿ ಅವರು ಕೊಡ್ತಕ್ಕಂತಹ ಸಹಕಾರದಿಂದ 2 ವರ್ಷದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳನ್ನ ಆ ಕಷ್ಟದಲ್ಲಿರ್ತಕ್ಕಂಥವರಿಗೆ ನಾವು ಕೊಟ್ಟಿದ್ದೇವೆ. ಜೊತೆಗೆ ಅತಿ ಕಡು ಬಡತನದಲ್ಲಿರ್ತಕ್ಕಂತಹ ಮನೆಯೇ ಇಲ್ಲದಿರ್ತಕ್ಕಂಥವರಿಗೆ 3 ಮನೆಗಳನ್ನ ಇಷ್ಟರವರೆಗೆ ಕಟ್ಟಿಕೊಟ್ಟಿದ್ದೇವೆ. ಹಾಗಿರುವಾಗ ಇದೆಲ್ಲದರ ಹಿಂದೆ ನಾನ್ ಮಾತ್ರ ಅಲ್ಲ, ನೀವೆಲ್ಲ ಇರ್ಬೋದು, ಇಲ್ಲಿರ್ತಕ್ಕಂಥ ಯಾರು ಬೇಕಿದ್ರು ಅದಕ್ಕೆ 1 ರೂಪಾಯಿಯನ್ನು ಕೂಡ ಹಾಕಿರ್ಬೋದು. ಹಾಗಾಗಿ ಈ ವಿಜಯ ವಿಖ್ಯಾತ ಅಂತ ಹೇಳ್ತಕ್ಕಂತಹ ಯೂಟ್ಯೂಬ್ ಚಾನೆಲ್ ನ ಜೊತೆಗೆ ನೀವೆಲ್ಲ ಇದ್ದೀರಿ. ಹಾಗಾಗಿ ಇವತ್ತು ಏನು ಗೌರವವನ್ನ ಕೊಡ್ತಾ ಇದ್ದೀರಿ ಅದೆಲ್ಲವೂ ನಿಮ್ಮ ಪರವಾಗಿ ಸ್ವೀಕಾರವನ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ NC ಆಂಕರಿಂಗ್ ಇದೆಲ್ಲ ಇದ್ದದೆ ಸುಮಾರು 10-13 ವರ್ಷಗಳ ಜರ್ನಿ. ಅದೆಲ್ಲವೂ ಕೂಡ ಪ್ರತಿಯೊಬ್ಬರು ಒಳಗಿರ್ತಕ್ಕಂಥ ಕಲೆಗೆ ಸಿಗ್ತಕ್ಕಂತಹ ಒಂದು ಬೆಲೆ, ಒಂದು ವೇದಿಕೆ. ಆ ವೇದಿಕೆಯನ್ನು ನಾವು ಹೇಗೆ ಉಪಯೋಗಿಸ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿ ನಮ್ದು ಲೈಫ್ ಹೋಗ್ತಾ ಇರ್ತದೆ. ನಾನು ಇಷ್ಟೇ ಹೇಳುದು, ಒಬ್ಬ ಯೂಟ್ಯೂಬರ್ನ ನೋಡಿ ಅಥವಾ ಒಬ್ಬ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡಿ ಇರೋದು ಮಾತ್ರ ಅಲ್ಲ, ನೀವು ಮಾಡಿ ನಿಮ್ಮ ಕಲೆಗಳಿಗೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಒಳಭಾಗದಲ್ಲಿ ಒಂದಲ್ಲ ಒಂದು ರೀತಿಯ ಕಲೆ ಇದ್ದೇ ಇರ್ತದೆ. ಮಾತ್ರೆಗಳ ನಮಸ್ಕಾರ. ನನ್ನ ಗುರುಪ್ರಸಾದ್ ಗಾಂಧಿ ಹೋದಾರೆ ನಿಜವಾದ ಮಾತಿನ ಅದು ಗೊತ್ತಿದ್ವಿ, ವಿಡಿಯೋದಲ್ಲಿ ಮಾತ್ರ ಆಕ್ಟ್ ಅಂತ ಗೊತ್ತಿದ್ವಿ. ಕೈ ಮಾತ್ರ ಸೇಕವನ್ನು ನಿಮ್ಮಲ್ಲ ಕಲಾವಿದೆ ಅವಡೊಂದು ಬಾರಿ ಆಸೆ ಉಂಟು ಆಪೆ ಮಾತ್ರ ಒಂದು ಎಲ್ಲಿಯ ಕಲಾವಿದಲ್ಲಿ ನಿಖಿಲ್ ಹನುಮಾನ ಅಂತದಿಲ್ಲ ನಿಖಿಲೆ ಸೊಮ್ಮೆಲ್ಲ ಬಂದ ಅಂಚನೆ ಸಚಿನ್ ಮನಿ ಕಾಪಿ ಕಡ ಆಗಲ್ಲ ಸೊಮ್ಮೆ ಬಂದಲ್ಲಿ ಸೊ ನಾನಾತಾರಿನ ಕಲಾಕ್ಷೇತ್ರ ಸಾಧನೆ అంటే ఎవరు ಬಂದ ಭಗವಂತ ನಾನು 2-3 ಜನతో ಎಲ್ಲಿ ಕಲಾವಿದರು ಎಲ್ಲಿ ಕಲಾವಿದರು ಸಂಬಂಧ ಮಸ್ತ್ ಜನ. ಸೊ ಜೇನು ರೂಢಿ ಜಿಕತೆ ಉಂಟು ಏನಕ್ಕೆ ಪಂಡಿಲ್ಲ. ವಿಜೆ ಕವಿತಾ ಸೋಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ವಿಜೆ ವಿಖ್ಯಾತ್ ಅವರಿದ್ದಾರೆ. ಓಕೆ, ತುಂಬಾ ಒಳ್ಳೆ ಕಂಟೆಂಟ್, ಮಾತೆಲ್ಲ ತುಂಬಾ ನನ್ನ ಫ್ಯಾನ್ ಅದಕ್ಕೆ ನಿಮಗೆ. ಓಕೆ, ಕಹಳೆಯಲ್ಲಿ ನೀವು ಕೂಡ ವರ್ಕ್ ಮಾಡ್ತಿದ್ರಿ, ನಾನು ಕೂಡ ಮಾಡ್ತಾ ಇದ್ದ ಟೈಮಲ್ಲಿ. ಸೊ ಇವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಿ. ಸೊ ಒಳ್ಳೆ ಮಾತಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದಾರೆ, ಇನ್ನಷ್ಟು ಕೊಡ್ಲಿ ಅಂತ ನಾನು ಕೇಳ್ತೀನಿ ನಿಮ್ ಜೊತೆ. ಮತ್ತೆ ದೇವರ ಆಶೀರ್ವಾದ ಇರಲಿ. ಹಾಗೇನೆ ಇವರು ನಿಮ್ಮ ತಮ್ಮ ಅಲ್ವಾ? ಸೊ ಅವ್ರು ಕೂಡ ಕಂಟೆಂಟ್ ಕ್ರಿಯೇಟರ್, ಏನ್ ಹೆಸರು? ಗುರುಪ್ರಸಾದ್ ಗಾಣಿಗ ಅಂತ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ನಿಮ್ ಚಾನಲ್ ನಮ್ಮನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್.
ಎಸ್, ಆಲ್ರೆಡಿ ನೀವು ಅವಾರ್ಡ್ ಸಿಕ್ಕಿದ ವಿಡಿಯೋಸ್ ಎಲ್ಲ ನೋಡಿರ್ಬೋದು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಿದ್ದೇನೆ. ಅವತ್ತೇ ಬಂದು ಮಾಡಬೇಕಿತ್ತು, ಎಂಡ್ ಮಾಡಬೇಕಿತ್ತು, ಬಟ್ ನೆಕ್ಸ್ಟ್ ಡೇ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ, ನನಗೂ ಹುಷಾರಿಲ್ಲ, ನನ್ನ ಮಗಳಿಗೂ ಹುಷಾರಿಲ್ಲ. ಸೊ ಅವಳಿಗೆ ತುಂಬಾ ಜ್ವರ ಇತ್ತು, ಹಾಗಾಗಿ ನಿನ್ನೆ ಅದೇ ಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಸೊ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ತುಂಬಾ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ನನಗೋಸ್ಕರ ತಮ್ಮ ಏನೆಲ್ಲ ಮಾಡಿದ್ದಾನೆ ಪಾಪ. ಅವನಿಗೋಸ್ಕರ ಅಂತ ಏನೂ ಆಗಿರ್ಲಿಲ್ಲ, ಬಟ್ ಏನೋ ಅವ್ರು ಗುರುತಿಸಿ ಕರೆದು ಸೊ ಅವನಿಗೆ ಕಲಾರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನು ಅವನ ಜವಾಬ್ದಾರಿ ಸ್ವಲ್ಪ ಜಾಸ್ತಿ. ಯಾಕಂತ ಹೇಳಿದ್ರೆ ಆ ಅವಾರ್ಡಿಗೆ ಒಂದು ಇದು ಸಿಗ್ಬೇಕು ಅಂತ ಹೇಳಿದ್ರೆ ಅವ್ನು ಇನ್ನಷ್ಟು ಅಚೀವ್ಮೆಂಟ್ ಮಾಡಬೇಕು, ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡಿ ಎಲ್ಲರೂ ಗುರುತಿಸೋ ತರ ಆಗ್ಬೇಕು. ಅಂಡ್ ಅವನಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಅದೊಂದು ಅವನಿಗೆ ಹೇಳಿಕೆ ಸಾಧ್ಯ ಆಗಿಲ್ಲ, ಅಷ್ಟು ಖುಷಿ ಪಟ್ಟಿದ್ದಾನೆ. ಅಂಡ್ ವಿಜಯ್ ವಿಖ್ಯಾತ್ ಅವರ ಬಗ್ಗೆ ಕೂಡ ಹೇಳಬೇಕು. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಅವ್ರು ಹೇಳಿದ್ರಲ್ವಾ ವಾಯ್ಸಿಗೆ ಅಂದ್ರೆ ಕಂಟೆಂಟ್ ಅದ್ರಲ್ಲೆಲ್ಲ ವಾಯ್ಸ್ ಇರ್ತದಲ್ಲ, ಅದಕ್ಕೆ ಫ್ಯಾನ್ ಅಂತ ಹೇಳಿದ್ರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಒಂದು ಸಿಂಪಲ್ ಮನುಷ್ಯ, ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ. ಅಂಡ್ ನನಗೆ ಇನ್ಸ್ಪಿರೇಷನ್, ನಾನು ತುಂಬಾ ಫಾಲೋ ಮಾಡೋದು ಅಂಡ್ ಒಂದು ಹೇಳ್ತಾರಲ್ವಾ ಏನು ಫೇವ್ರೇಟ್ ಯೂಟ್ಯೂಬರ್ ಅಂತ ಹೇಳಿದ್ರೆ ಅದು ನನಗೆ ಮೋಸ್ಟ್ ಫೇವ್ರೇಟ್ ಯೂಟ್ಯೂಬರ್ ಅಂತ ಹೇಳಿದ್ರೆ ಅದು ವಿಜಯ್ ವಿಖ್ಯಾತ್ ಅವರು. ಎಸ್, ತುಂಬಾ ಖುಷಿ ಆಯ್ತು ಅವರನ್ನ ಕೂಡ ಮೀಟ್ ಆಗಿ. ಸೊ ಎಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.